ಮಂಗಳೂರಿನ ಶ್ರೀದೇವಿ ನೃತ್ಯ ಕೇಂದ್ರವು ಶ್ರೀರಾಮಕೃಷ್ಣ ವಿದ್ಯಾಸಂಸ್ಥೆಗಳ ಸಹಯೋಗದೊಂದಿಗೆ ಶ್ರೀರಾಮಕೃಷ್ಣ ಪದವಿ ಕಾಲೇಜಿನಲ್ಲಿ ಗ್ರೇಡೆಡ್ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಆರಂಭಿಸ್ತಾ ಇದೆ ಎಂದು ನೃತ್ಯ ಕೇಂದ್ರದ ನಿರ್ದೇಶಕಿ ಡಾಕ್ಟರ್ ಆರತಿ ಶೆಟ್ಟಿ ಹೇಳಿದ್ದಾರೆ. ಮಂಗಳೂರಿನ ಲೇಡಿ ಹಿಲ್ನ ಪ್ರೆಸ್ ಕ್ಲಬ್ನಲ್ಲಿ ಮಾತನಾಡಿದ ಇವರು 1ನೇ ತರಗತಿಯಿಂದಲೇ ತರಬೇತಿ ಆರಂಭಗೊಂಡು 9ನೇ ತರಗತಿಯವರೆಗೆ ಒಟ್ಟು 8 ಗ್ರೇಡೆಡ್ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನಡೆಸಲಾಗುತ್ತಿದೆ. ಮಂಗಳೂರು ನಗರದ ಹೃದಯ ಭಾಗದಲ್ಲಿ ರಾಮಕೃಷ್ಣ ಕಾಲೇಜು ಇರೋದ್ರಿಂದ ನೃತ್ಯ ಆಸಕ್ತರಿಗೆ ಅನುಕೂಲವಾಗುತ್ತದೆ ಎಂದು ಹೇಳಿದರು. ತಾಯಿಯಾದ ಶ್ರೀಮತಿ ಜಯಲಕ್ಷ್ಮಿ ಅವರ ಕನಸು ಈ ಭರತನಾಟ್ಯವು ಪ್ರತಿಯೊಂದು ಮಕ್ಕಳಿಗೂ ಆರಂಭ ಕಾಲದಿಂದಲೂ ಅದನ್ನು ಸರಿಯಾಗಿ ಪರಿಣತ ಆಗಬೇಕು, ಅದು ಎಜುಕೇಷನ್ ರೀತಿಯಲ್ಲಿ ಆಗಬೇಕು ಅಂತ ಅವರ ಕನಸು. ಹಾಗಾಗಿ ಈ ವರ್ಷ ನಮ್ಮ ನೃತ್ಯೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷವೂ ಅವರ 60ನೇ ವರ್ಷಕ್ಕೆ ನಾವು ಪ್ರಾರಂಭ ಮಾಡಿದ್ವಿ. ಈ ವರ್ಷ ಅವರನ್ನು ಈ ಕನಸನ್ನು ನೆರವೇರಿಸಲು ನಮ್ಮ ಶ್ರೀರಾಮಕೃಷ್ಣ ಕಾಲೇಜಿನ ಜೊತೆ ಹೋಗಿ ಅಲ್ಲಿ ನಮ್ಮ ಒಂದು ಶಾಖೆಯನ್ನು ನಾವು ಪ್ರಾರಂಭಿಸಿದ್ದೇವೆ. ಆ ಶಾಖೆಯಲ್ಲಿ ಗ್ರೇಡೆಡ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಅಂದರೆ 1 ಗ್ರೇಡಿಂದ 8 ಗ್ರೇಡ್ ತನಕ 1ನೇ ಕ್ಲಾಸಲ್ಲಿ ಸೇರಿದ ಮಗು ಡಾನ್ಸ್ ಕ್ಲಾಸಿಗೆ ಸೇರಿದರೆ ವಾರಕ್ಕೆ 2 ದಿನ, ಅದು 2ನೇ ಕ್ಲಾಸಿಗೆ ಬರುವಾಗ ಫಸ್ಟ್ ಗ್ರೇಡ್ ಆಗುತ್ತೆ.